ನೆಲ್ಲಿ ಆರ್ಡ್ರ್ ಉಂಡು ಚಿಕನ್ ಸುಕ್ಕಲ ಚಿಕನ್ ರೆಸಲ ಈಗ 1.5 kg ಸುಕ್ಕಲ 1 kg ರೆಸಲ ಚಿಕನ್ 1 kg ಸುಕ್ಕಾಗ ಎಲ್ಲಿ 2 ಗಂಟೆ ಬೆಳ್ಳುಳ್ಳಿ ಕೊತ್ತಂಬರಿ ಸ್ವಲ್ಪ ಹಿಡಿದು ನೀರುಳ್ಳಿ ಜೀರಿಗೆ ಸಾಸಿವೆ ಪುಳಿ ಚೂರು ಇಂಚಿ ರೆಸಕ್ಕಲ್ಲ ಸುಕ್ಕೋಗಲ್ಲ ಒಟ್ಟಿಗೆ ಫ್ರೈ ಮಾಡ್ತದೆ ಗಡ್ಡೆ ಸ್ಯಾನು ಆಗಿ ಪಾಡ್ನು ಸಾರಿಗೆ ಕೊತ್ತಂಬರಿ ಅದಕ್ಕೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕ್ಯಾಶು ಅಂತ ಬೇಬಿ ಕ್ಯಾಶು ಅಂತ ಕಸ್ಕಸ್ ಪಂಡ ಸಾರು ಒಂಚೂರು ದಪ್ಪ ರೆಸ ರೆಸಾಗ ಪುಳಿ ಫೋರ್ ಫ್ರೈ ಮಲ್ಪೋಡು ಫ್ರೈ ಮಂತಾಗ ಗ್ರೈಂಡರ್ ಬೋದು ಸ್ವಲ್ಪ ಫ್ರೈ ಮಲ್ಪೋಡು ಏನಕ್ಕೆ ಫ್ರೈ ಫ್ರೈ ಅಂತರ ಕೈಕೊಂಡು ಕೊತ್ತಂಬರಿ ಜೀರಿಗೆ ನೀರುಳ್ಳಿ ಸಾಸಿವೆ ಒಟ್ಟಿಗೆ ಫ್ರೈ ಮಾಡ್ಕೊಡು ಅಂತ ಸುಕ್ಕೋದೊಂದು ರಸ ತರ್ತದೆ ರಸ ತಗೊಂಡು ಸ್ಟಾಪ್ ಬೇರೆ ಸೊಪ್ಪು ನೀರುಳ್ಳಿ ಫ್ರೈ ಅನ್ನೋ ಹೊಡಕ್ಕೆ ಕೊತ್ತಂಬರಿ ಸಾಸಿವೆ ಫ್ರೈ ಮಾಡ್ಬಿಟ್ಟು ಟೇಸ್ಟ್ ಆಫ್ ಮತ್ತು ರೇಸಾಗೊಂದು ಚಿಕನ್ ರೇಸಾಗಿ ಫ್ರೈ ಮಾಡಿ ಒಟ್ಟಿಗೆ ಲೈಟ್ ಫ್ರೈ ಮಾಡು ಗ್ಯಾಸ್ ಫ್ರೈ ಮಾಡ ಕೈ ಲೈಟ್ ಫ್ರೈ ಮಾಡು ಕ್ಯಾಶ್ ಅಲ್ಲ ಕಸ್ಕಸ್ಕರ ಲೈಟ್ ಫ್ರೈ ಮಾಡು ಟೇಸ್ಟ್ ಉಂಟು ನೀರಲ್ಲಿ ಪಾಡು ನೀರಲ್ಲಿ ಪಾಡು ಫ್ರೈ ಮಾಡ್ಬೇಕು ಸಾರೆ ಅಂತ ಫ್ರೈ ಬಂದದೆ ಫ್ರೈ ಒಂದು ಪಾಡು ರಸಕ್ಕಲ್ಲ ಒಂದು ಫ್ರೈ ಅಂತ ಸೂಪರ್ ಹಾಕೋದು ಟೇಸ್ಟ್ ಚೂರು ಮಂಜಲ್ ಪಾಡ್ಗ ಪಾಡ್ದು ಮಿಕ್ಸ್ ಮಾಡ್ಬೋದು నేను ಪೂರ ಈಗ ಪಾಡ್ದು ಒಟ್ಟು ಫ್ರೈ ಮಾಡ್ಬೋದು ರಸಕ್ಕೆ ಮುಂಚೆ ಪಾಡ್ಗೈತೆ ಒಂದು 1 kg ರಸಕ್ಕೆ 1 kg ಕೊರಿದ ಇದು ಕೊಂಚ ಪಾಡು ಕರೆಕ್ಟ್ ರಸತೆ ಮಿಕ್ಸಿ ಮಾಡಿದ್ರೆ ಕರೆಕ್ಟ್ ಬೀನ್ಸ್ ಪಲ್ಯ ಅಂದ್ರೆ ಎಂತ ಒಣಸ್ತದೆ ಚೂರು ಪಲ್ಯ ಏನು ಮಾಡೋದಂತೆ ಬೇರೆ ಸೊಪ್ಪು ಹೊಡೆದ ಯಾಕಂದ್ರೆ ಬೆಳ್ಳುಳ್ಳಿ ಪಾಡು ಒಟ್ಟಿಗೆ ಫ್ರೈ ಹಾಕೊಂಡು ಅಂತ ನೀರು ಪಾಡು ಪಲ್ಯ ಒಂಚ ಪಲ್ಯ ಒಂಚೂರು ನೀರು ಪಾಡ್ಗ ಒಂಚೂರು ಕಾಯಿ ಮಿಂಚಿ ಪಾಡ್ಗ ಚೂರು ಬೀನ್ಸ್ ಒಟ್ಟು ಪಾಡ್ಗ ಒಟ್ಟು ಫ್ರೈ ಹಾಕೊಂಡು ಒಂಚಕ ನೀರು ಬಂಡೆ ಉಂಡು ರುಚಿಗೆ ತಕ್ಕ ಉಪ್ಪು ಪಾಡ್ಗ ಪಡೆದು ಫ್ರೈ ಮಾಡ್ತದ ಅದೇ ಚೂರು ಮುಚ್ಚಿದಕ್ಕಿತ್ತ ಬೇಯ್ಕೊಂಡು ಅಡಿಗೆ ತೂಕದ್ದು ಬೇಯ್ತಂದು ತೂಕ ಚಂದ ಬೇಯ್ದತ್ತಲ್ಲ ಪಾಡ್ಗಳಿಗೆ ಸಾರೆ ಪಾಡ್ದು ತಿರುಗಾಗ ಇದು ನೈಸ್ ಆಂಡು ರಸತ್ತ ದೆಪ್ಪಗ ಇದಕ್ಕೆ ರಸದ ಕೋರಿ ಇದು ಸುಕ್ಕದ ತಂದು ಹಾಕೊಂಡು ಪಾಡ ಮಲ್ಪುವ ತಾರೈತೆ ಫ್ರೈ ಮಲ್ಪುವ ಇದು ಸುಕ್ಕದ ತಾರಾಯಿ
ಚೂರು ಫ್ರೈ ಮಾಡ್ತಾ ಬಾಡ ಫ್ರೈ ಮಲ್ಪಂದ್ರೆ ಪಾಡ್ರ ಮಿಕ್ಸಿಡ್ ನಂಗೆ ಫ್ರೈ ಮಾಡ್ತಾ ಬಾಡು ಚೂರು ಮಂಜದಲ್ಲಿ ಬಾಡ್ಗ ಇದು ಕೊಂಚ ಫ್ರೈ ಮಾಡೋದು ಚೂರು ಫ್ರೈ ಆಡುತ್ತೆ ಕೆಂಪ ಟೇಸ್ಟ್ ಆಗುತ್ತೆ ಸುಕ್ಕ ಕೊಡ್ತಾರೆ ಫ್ರೈ ಆಗುತ್ತೆ ಫ್ರೈ ಅದು ಬರ್ತೀನಿ ನಾನು ಚೂರು ಫ್ರೈ ಆಡುಂಡು ಒಗ್ಗರಣೆದಿಕ್ಕ ಒಗ್ಗರಣೆ ಕರಿಬೇವು ಸೊಪ್ಪು ಆಡ್ಗ ಆಯ್ತದೆ ನೀರಲ್ಲಿ ಬಾಡ್ಗ ಫ್ರೈಗೆ ಚಿಕನ್ಗೆ ಸುಕ್ಕ ಉಂಟು ಒಂಜರ ಕೆಜಿ ಸುಕ್ಕ ಉಂಟು ಸುಕ್ಕದ ಮಸಾಲೆ ಅಂತ ಗ್ರ್ಯಾಂಡ್ ಮಲ್ಪಕ ಫ್ರೈ ಅಂದರೆ ಒಂದು ಟೊಮೆಟೊ ಬಾಡ್ಗ ಜಾಸ್ತಿ ಟೊಮೆಟೊ ಫುಲ್ ಎಡ್ಡೆ ಆಗುತ್ತೆ ಸುಕ್ಕ ಚಿಪ್ಪಾಕೊಂಡು ಅಂತ ಹೊಡೆ ಕೋರಿ ಬಾಡ್ದು ಸುಕ್ಕ ನೀರು ಬಾಡ್ದ ನೀರು ಬಣ್ಣ ನೀರು ತಪ್ಪನು ಕುಂದು ಬಾಡ್ದ ಉಪ್ಪು ಬಾಡ್ದಂತೆ ಟೇಸ್ಟಿಗೆ ಬಡಿದ ಉಪ್ಪು ಬಾಡ್ದೆ ಬೊಂಡ ಉಪ್ಪು ಬಾಡಲಿ ಅಂತ ಬಾಡೆ ಒಂದರ ಕೆಜಿ ಸುಕ್ಕ ಐತೆ ಐದು ಮಾಡಬಹುದು ಖಾರ ಇವ್ರ ಮುಚ್ಚಿದಿಕ್ಕ ಬೇಯಿಗಂತೆ ಒಂದು ಬೇಯ್ತಂದು ಸುಕ್ಕ ಬೇಯ್ದು ಸುಕ್ಕ ಜಾಸ್ತಿ ನೀರು ಬಾಡ್ದು ಬರಲಿ ಡ್ರೈ ನೀರು ಬೋಡನ್ನ ಡ್ರೈ ಬೋಡನ್ನ ಚೂರು ನೀರು ಬಾಡು ಬೇಯಿನಾಗ ನೀರು ಬಾಡಿನಲ್ಲಿ ಹಂಚಿ ಅಂತ ಸುಕ್ಕ ಸ್ಲೋ ಮಂತಿಗೆ ಬೇಕು ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಬಾಡ್ದು ಗುದ್ದೋಳ ಗುದ್ದಕ ಸೊ ಗುದ್ದದ ಈಗ ಪಾಡು ಸುಕ್ಕೋದು ಎಡ್ಡ ಮಾಡೋದು ಕಡೆನಾಥ ಟೇಸ್ಟ್ ಆಗಿ ಗುದ್ದು ಪಾಡು ತಾರೆಲ್ಲ ಪಾಡ್ದು ಏನು ಮಾಡೋದು ಪಾಡ್ಗ ಪಿಂಚೆ ಪಾಡ್ಗಿತ್ತ ಸುಳ್ಳು ಪೊಡಿ ಮತ್ತು ಗುದ್ದಿನ ಪಾಡ್ಗ ಅದಕ್ಕೆ ತಾರೆಲ್ಲ ಪಾಡ್ಗ ಫ್ರೈ ಮಾಡ್ತಾನ ಪಾಡ್ದು ತಿರ್ಗಾಗ ಅದಕ್ಕೊಂದು ನೀರಲ್ಲಿ ಫ್ರೈ ಮಾಡ್ಬೇಕು ನೀರಲ್ಲಿ ಬೇರೆಸಬೇಕು ಒಟ್ಟಿಗೆ ಒಟ್ಟಿಗೆ ಫ್ರೈ ಮಾಡ್ತದೆ ಯಾರು ಮಾಡ್ರಂಗ ತೆಗೆದು ಚಿಕನ್ ಪಾಡುಗ ತುಂದು ಇದಕ್ಕೆ ಸಾಲ್ಟ್ ಪಾಡ್ಗಕ್ಕೆ ಅಂತ ಪಾಡ್ಗ ಟೇಸ್ಟ್ ಪಾಡು ತಿರ್ಲಿ ಡ್ರೆಸ್ ಒಂದು ಕೊತ್ತಿರ್ಲಿಕ್ಕೆ ಕಡೆಯಿಂದ ಸ್ವಲ್ಪ ನೆನ ಪಾಡ್ಗ ಪಾಡು ನಾನು ಮೂಡತ್ತೆ ಡ್ರೆಸ್ ಉದ್ದಪ್ಪ ಆಗ್ತದ ಒಂದು ಪಾರ್ಸೆಲ್ ಅಂಡು போது கொடுத்து வரப்பணித்த கஸ்டமருக்கு